ಇವತ್ತಿಗೆ 10,000 ಜನ ಸಬ್ಸ್ಕ್ರೈಬರ್ಸ್ಗಳನ್ನು ಪಡ್ಕೊಂಡಿದೆ. ಆ್ಯಕ್ಚುಲಿ ನನಗೆ ದೊಡ್ಡ ವಿಷಯನ ಆಯಿತಾ. ಸೊ ನನಗೆ ಖುಷಿ ಇದೆ. ಕೆಲವೊಬ್ಬರು ನೆಗೆಟಿವ್ ಕಮೆಂಟು ಹಾಕ್ತಾರೆ, ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಬಟ್ ನಿಮ್ಗೆ ಅನಿಸ್ಬೋದೇ, ಸಾವಿರ ಯೂಟ್ಯೂಬ್ ಚಾನಲ್ ಇದ್ದಾವೆ, ಇವಳ್ದು ಏನು ಮಹಾ, ಇವಳೊಬ್ಳು ಬಂದುಬಿಟ್ಲು ಹೇಳ್ಕೊಂಡು ಇವಳಿಗೊಬ್ಳಿಗೆ 10,000 ಆಗಿರೋದು ಅಂತ. ಸುಮ್ಮನೆ ಒಂದು ವೀಡಿಯೋ ಸಿಕ್ತು ಹಾಕ್ಬಿಡೋಣ, ಅದೆಲ್ಲ. ಇವಳೇನು 10,000 ಆದ ತಕ್ಷಣ ಏನು ದೊಡ್ಡ ಸ್ಟಾರ್ ಥರ ಮಾತಾಡ್ತಾಳೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನೀರಾ NS ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲ್ ಇವತ್ತಿಗೆ 10,000 ಜನ ಸಬ್ಸ್ಕ್ರೈಬರ್ಸ್ಗಳನ್ನು ಪಡ್ಕೊಂಡಿದೆ. ತುಂಬಾ ಖುಷಿಯ ವಿಚಾರ. ಎಲ್ರಿಗೂ ತುಂಬ 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 ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಕೂಡ ಚಿರಋಣಿ. ಇವತ್ತಿಗೆ ನಮ್ಮ ಚಾನಲ್ ಇಷ್ಟೊಂದು ಸಬ್ಸ್ಕ್ರೈಬರ್ಸನ್ನು ಪಡ್ಕೊಂಡಿದೆ ಅಂತ ಅಂದರೆ ಸೊ ನಿಮ್ಮೆಲ್ಲರ ಆಶೀರ್ವಾದ, ಅದರಿಂದ ಮುಖ್ಯವಾಗಿ ಸ್ವಾಮಿ ಕೊರಗಜ್ಜ ದೈವದ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊನ್ನೆ 300 ಜನ ಇದ್ದರು ಆಯಿತಾ ಸಬ್ಸ್ಕ್ರೈಬರ್ಸು. ಇವಾಗ 10,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತಂದರೆ ಅದೇನು ಸಣ್ಣ ವಿಷಯ ಅಲ್ಲ. ಆ್ಯಕ್ಚುಲಿ ನನಗೆ ದೊಡ್ಡ ವಿಷಯನ ಆಯಿತಾ. ಸೊ ನನಗೆ ಖುಷಿ ಇದೆ. ಯಾಕಂದರೆ ಇದು ನಂದು ಝೀರೋ, ಇನ್ನೂ ಒಂದೊಂದು ಸ್ಟೆಪ್ ಮುಂದೆ ಹೋಗಬೇಕು. ಸೊ ಇವಾಗ ಅಷ್ಟೇ ನಾನು ಝೀರೋದಲ್ಲಿದ್ದೀನಿ. ಇನ್ನೂ ಇದು ನಂದು ಫಸ್ಟ್ ಸ್ಟೆಪ್ ಅಷ್ಟೇ. ಸೊ ಇನ್ನೂ ಮಾಡೋದಕ್ಕೆ ಸುಮಾರು ಕೆಲಸಗಳಿದ್ದಾವೆ. ಸೊ ಖುಷಿ ಅನಿಸ್ತಿದೆ. ಇವತ್ತಿಗೆ 10,000 ಜನ ನನ್ನ ಫ್ಯಾಮಿಲಿ ಆಗಿದ್ದಾರೆ ಅಂತ ನನಗೆ ತುಂಬಾ ಖುಷಿ ಅನಿಸ್ತದೆ. ಸೊ ನಿಮ್ಮ ಪ್ರೀತಿ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಕಾಮೆಂಟ್ ಮಾಡ್ತಾರೆ ಆಯಿತಾ, ನಾನು ನೋಡ್ತಾ ಇರ್ತೀನಿ. ಬಟ್ ಸುಮಾರು ಜನಕ್ಕೆ ನಾನು ರಿಪ್ಲೈ ಕೊಡೋದಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ನಾನು ರಿಪ್ಲೈ ಕೊಡ್ತೀನಿ. ಕೆಲವೊಬ್ಬರು ನೆಗೆಟಿವ್ ಕಮೆಂಟು ಹಾಕ್ತಾರೆ, ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಬಟ್ ನಾವು ಯಾವತ್ತೂ ಪಾಸಿಟಿವ್ ಕಡೆನೇ ಗಮನ ಕೊಡೋರು. ಸೊ ನಾನು ಅದು ಚಾನಲ್ನ ಹ್ಯಾಂಡಲ್ ಮಾಡ್ತಿರೋದ್ರಿಂದಾಗಿ ಸಾಕಷ್ಟು ಒಂದು ಕಾಮೆಂಟ್ಗಳು ಬರ್ತಾ ಇರ್ತವೆ. ಅದನ್ನು ನೋಡಿದಾಗ ಅನಿಸುತ್ತೆ, ಸ್ವಾಮಿ ಕೊರಗಜ್ಜ ದೈವ ಅಂದರೆ ಕೊರಗಜ್ಜನನ್ನು ಎಷ್ಟು ಜನ ಪ್ರೀತಿಸ್ತಾರೆ ಅಂತ, ಎಷ್ಟು ಜನ ರೆಸ್ಪೆಕ್ಟ್ ಮಾಡ್ತಾರೆ, ಎಷ್ಟು ಜನ ಪೂಜಿಸ್ತಾರೆ ಅಂತ. ಸೊ ಅದರಲ್ಲಿ ನಾನೂ ಒಬ್ಬಳು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ಕೆಲವೊಬ್ರು ಏನು ಗೊತ್ತಾ, ಕೊರಗಜ್ಜ ದೈವದ ಏನಾದರೂ ಒಂದು ವಿಡಿಯೋ ಹಾಕಿದರೆ ಅದಕ್ಕೆ ನೆಗೆಟಿವ್ ಆಗಿ ಏನೇನೋ ಕಮೆಂಟ್ ಹಾಕೋದು. ಅದನ್ನು ಅದೇನು ಗೊತ್ತಾ, ನಾನು ಅದನ್ನು ನೋಡಿದ್ರೂ ನಾನೇನು ಕಮೆಂಟ್ ಕೊಡಲ್ಲ. ಯಾಕಂದರೆ ಅವ್ರ ಒಂದು ಮೆಂಟಾಲಿಟಿನೇ ಹಾಗೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ದಯವಿಟ್ಟು ಆ ಥರ ಎಲ್ಲ ಕಮೆಂಟ್ ಹಾಕಕ್ಕೆ ಹೋಗಬೇಡಿ ಆಯಿತಾ. ಯಾಕಂದರೆ ಈಗ ನೀವು ಅದರಲ್ಲಿ ಆಲ್ಮೋಸ್ಟ್ ಯಾರು ಗೊತ್ತಾ, ಊರಿನವರೇ. ನಾನು ಹೇಳೋದು, ನೀವೂ ಒಂದು ಊರಿನವರೇ, ನೀವೂ ಒಂದು ದೈವವನ್ನು ಪ್ರೀತಿಸುವವರೇ, ದೇವರನ್ನು ಪ್ರೀತಿಸುವವರೇ. ಸೊ ನಾನೂ ಅದೇ ತರಹ. ಓಕೆ, ಇಲ್ಲಿರೋ ಜನಗಳು ಅದೇ ತರಹ. ಆಲ್ಮೋಸ್ಟ್ ಎಲ್ಲರೂ ಕೂಡ ದೇವರನ್ನು ಪೂಜಿಸ್ತಾರೆ, ಪ್ರೀತಿಸ್ತಾರೆ. ಸೊ ನಾವು ರೆಸ್ಪೆಕ್ಟ್ ಮಾಡೋಣ. ನಮ್ಮ ಒಂದು ಪ್ರಪಂಚವನ್ನು ಕಾಯುವಂತಹ ಒಂದು ಶಕ್ತಿ ಇದೆ. ಓಕೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡೋಣ, ಅದನ್ನು ನಾವು ಪ್ರೀತಿಸೋಣ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಯಿಂದ ಇಷ್ಟೆಲ್ಲ ಸಾಧ್ಯ ಆಯಿತು. ಮೊನ್ನೆ 300 ಇತ್ತು, ಇವಾಗ 3,000 ಕಳೆದು 5,000 ಕಳೆದು 8,000 ಕಳೆದು 9,000 10,000ಕ್ಕೆ ಬಂದಿದ್ದೀನಿ ಅನ್ನೋದು ಒಂಥರ ನನಗೆ ಖುಷಿ ಅನಿಸ್ತಾ ಇದೆ. ಹಾಗಾಗಿ ಒಂಥರ ಒಳ್ಳೆ ಫೀಲ್ ಬರ್ತಿದೆ ನನಗೆ. ಓಕೆ, ಅಟ್ಲೀಸ್ಟ್ ನಾನು ಇದು ಮಾಡ್ತಾಯಿದ್ದೀನಲ್ಲ, ಇದಕ್ಕೆ ಜನರ ಪ್ರೀತಿ ಸಪೋರ್ಟ್ ನನಗೆ ಜೊತೆ ಇದೆ ಅನ್ನುವಂಥದ್ದು. ನಿಮ್ಮ ಕಾಮೆಂಟ್ಗಳು, ಕೆಲವೊಬ್ರು ಏನು ಗೊತ್ತಾ, ನನಗೆ ಅದನ್ನು ಕಾಮೆಂಟ್ಗಳನ್ನು ಓದಬೇಕಾದ್ರೆ ಅನಿಸುತ್ತೆ, ಕೆಲವೊಬ್ಬರು ಫ್ಯಾಮಿಲಿ ಇಶ್ಯೂಗಳನ್ನು ಹೇಳ್ಕೊಳ್ತಾರೆ. ಫ್ಯಾಮಿಲಿ ಇಶ್ಯೂಗಳನ್ನೆಲ್ಲ ಅದರಲ್ಲಿ ಬರೆದಿರ್ತಾರೆ ಕಾಮೆಂಟಲ್ಲಿ. ಒಂಥರ ಮನಸ್ಸಿಗೆ ಬೇಜಾರು ಅನಿಸುತ್ತೆ. ಈ ಥರನೂ ಇಶ್ಯೂ ಇದೆ, ಜನ ಇಷ್ಟೆಲ್ಲ ಪ್ರೀತಿಯಿಂದ ದೇವರನ್ನು ದೇವ್ರ ಹತ್ರ ಹೇಳ್ಕೊಳ್ತಾರಲ್ಲ ಕಾಮೆಂಟ್ಗಳಲ್ಲಿ ಅನ್ನುವಂಥದ್ದು. ಪರಿಹಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ದೇವ್ರ ಹತ್ರ ಕಾಮೆಂಟಲ್ಲಿ ಬರೆದು ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಡ್ತಾರೆ ಅಂತ ಅಂದರೆ ಅದೇನು ಚಿಕ್ಕ ವಿಷಯ ಅಲ್ಲ. ನಿಮ್ಗೆ ಅನಿಸ್ಬೋದೇ, ಸಾವಿರ ಯೂಟ್ಯೂಬ್ ಚಾನಲ್ ಇದ್ದಾವೆ, ಇವಳ್ದು ಏನು ಮಹಾ, ಇವಳೊಬ್ಳು ಬಂದುಬಿಟ್ಲು ಹೇಳ್ಕೊಂಡು ಇವಳಿಗೊಬ್ಳಿಗೆ 10,000 ಆಗಿರೋದು ಅಂತ. ಹೌದು, ನನಗೆ ಇದು ಖುಷಿಯ ವಿಚಾರ, ನನಗಿದು ಹೆಮ್ಮೆ ಪಡುವಂತಹ ವಿಚಾರ, ನನಗೆ ಇದು ನನ್ನ ಶ್ರಮಕ್ಕೆ ಸಿಕ್ಕಿರುವಂತಹ ಪ್ರತಿಫಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ 1,000 ಸಬ್ಸ್ಕ್ರೈಬರ್ಸ್ ಆದ್ರೂ ಖುಷಿನೇ, ನನಗೆ 2,000 ಸಬ್ಸ್ಕ್ರೈಬರ್ಸ್ ಆದ್ರೂ ಖುಷಿನೇ. ಅದರಲ್ಲಿ ಗೊತ್ತಾಗೋದು ನನ್ನ ಶ್ರಮ ಅಷ್ಟೇ. ಅದರ ಹಿಂದೆ ಎಷ್ಟು ವರ್ಕ್ ಮಾಡ್ತೀವಿ ನಮಗೆ ಮಾತ್ರ ಗೊತ್ತು. ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಅದರ ಹಿಂದೆ ಇರುವಂತಹ ಶ್ರಮ ಹೇಗಿರುತ್ತೆ, ಅದಕ್ಕೆ ಎಷ್ಟು ನಾವು ರಿಸರ್ಚ್ ಮಾಡಬೇಕು. ಸುಮ್ಮನೆ ಒಂದು ವೀಡಿಯೋ ಸಿಕ್ತು ಹಾಕ್ಬಿಡೋಣ, ಅದೆಲ್ಲ. ವಿಡಿಯೋ ಬಗ್ಗೆ ರಿಸರ್ಚ್ ಮಾಡಬೇಕು, ವಿಡಿಯೋವನ್ನು ಹಾಕ್ಬೋದಾ ಬೇಡವಾ ಅಂತ ನೋಡಬೇಕು. ಕಾಪಿರೈಟ್ ಬರುತ್ತೆ, ಈ ಕಾಪಿರೈಟ್ ಬಗ್ಗೆ ನಾವು ಅದನ್ನು ಒಂದು ಹ್ಯಾಂಡಲ್ ಮಾಡಬೇಕು. ಸೊ ಎಲ್ಲವನ್ನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅಷ್ಟು ಸುಲಭ ಇಲ್ಲ, ಅದು ತುಂಬ ಶ್ರಮ ಇದೆ ಆಯಿತಾ. ಆ್ಯಂಡ್
ಜೊತೆಗೆ ಕಾಂಟೆಂಟ್ ಹುಡುಕೋದು ದೊಡ್ಡ ಸವಾಲು ಆಯಿತಾ. ಆ ಥರ ಎಲ್ಲ ಇರುತ್ತೆ. ನಿಮಗೆ ಅದು ಹೇಳಿದರೆ ಕೆಲವೊಬ್ಬರಿಗೆ ಅರ್ಥ ಆಗಲಿಕ್ಕಿಲ್ಲ. ಕೆಲವೊಬ್ಬರು ಯೂಟ್ಯೂಬರ್ಸ್ ಯಾರಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೇನಂತಂದರೆ ಕೆಲಸದ ಜೊತೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನನಗೆ ಕೆಲವೊಂದು ಸಲ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕೆಲವೊಂದು ಸಲ ನಾವೆಲ್ಲೋ ಜರ್ನಿ ಮಾಡಬೇಕಾಗುತ್ತೆ. ಆ ಥರ ಇದ್ದಾಗೆಲ್ಲ ಹಾಕೋಕ್ಕಾಗಲ್ಲ, ವೀಡಿಯೋ ಹಾಕೋಕ್ಕಾಗಲ್ಲ, ಪೋಸ್ಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ನೆಟ್ವರ್ಕ್ ಇಶ್ಯೂಸ್ ಇರೋ ಕಡೆ ಅದು ಕಷ್ಟ ಆಗಿಬಿಡುತ್ತೆ ಅನ್ನುವಂಥದ್ದು. ಕೆಲವೊಂದು ಸಲ ನಮಗೆ ಹೋಗಬೇಕಾದಂತಹ ಜಾಗಗಳಿಗೆ ಹೋಗಬೇಕಾದಂತಹ ಪ್ಲೇಸ್ಗಳಿಗೆ ಹೋಗಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಎಲ್ಲ ನಮಗೆ ಯಾವುದೇ ರೀತಿಯಾದಂಥ ಎಡಿಟ್ ಮಾಡೋಕ್ಕಾಗಲ್ಲ, ಹಾಗೆಲ್ಲ ಇರುತ್ತೆ. ಸೊ ಕೆಲವೊಂದು ಪ್ರೋಗ್ರಾಮ್ಗಳಿದ್ದಾಗ ಅದನ್ನು ಅಟೆಂಡ್ ಮಾಡಲೇಬೇಕು. ಕೆಲವೊಂದು ಸಲ ಶೂಟ್ಸ್ ಎಲ್ಲ ಇರುತ್ತೆ, ದೂರ ಶೂಟ್ಸ್ ಎಲ್ಲ ಇದ್ದಾಗ ಅದಕ್ಕೆ ನಾವು ಹೋಗಲೇಬೇಕಾಗುತ್ತೆ. ಆ ಥರ ಎಲ್ಲ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಎಲ್ಲಿ ಫ್ರೀ ಟೈಮ್ ಸಿಗುತ್ತೆ, ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕರೂ ಯೂಟ್ಯೂಬ್ಗೆ ಕಾನ್ಸಂಟ್ರೇಟ್ ಮಾಡಿಬಿಡೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದರ ಮಧ್ಯೆ ಗ್ಯಾಪ್ ಮಾಡಿಕೊಂಡು ಈ ಥರ ಯೂಟ್ಯೂಬ್ಗೆ ವೀಡಿಯೋ ಹಾಕ್ತಾ ಇರುವಂಥದ್ದು. ಸೊ ಲಾಂಗ್ ವೀಡಿಯೋ ಹಾಕೋಕ್ಕೆ ಟೈಮ್ ಅಷ್ಟೆಲ್ಲ ಸಿಗ್ತಾ ಇಲ್ಲ. ಅಂದರೆ ಎಡಿಟ್ ಮಾಡುವಂಥದ್ದು ನೀವು ಅಂದ್ಕೊಂಡ ಹಾಗೆ ಈಸಿ ಇಲ್ಲ, ಅದು ತುಂಬ ಕಷ್ಟ ಇದೆ. ನಿಮಗೆ ಅನಿಸ್ಬೋದು ಏನಪ್ಪ ವೀಡಿಯೋಂದಿರುತ್ತೆ, ಸುಮ್ಮನೆ ಹಾಗೆ ಮಧ್ಯೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಸಾಲ ಮಾಡಿ ಒಂದು ವೀಡಿಯೋ ಮಾಡಿಬಿಡೋದಂತಹ. ಆ ಥರ ಅಲ್ಲ, ತುಂಬಾ ಕಷ್ಟ ಇದೆ. ಯಾವ್ಯಾವ ಕ್ಲಿಪ್ಸ್ ಹಾಕಬೇಕು, ಅದನ್ನಷ್ಟನ್ನು ಹಾಕಬೇಕು, ಎಲ್ಲವನ್ನು ಹಾಕೋಕ್ಕಾಗಲ್ಲ. ಆ ಥರ ಎಲ್ಲ ಬರುತ್ತೆ. ಸೊ ಮ್ಯೂಸಿಕ್ ಬಗ್ಗೆ ಒಂದಿಷ್ಟು ತಲೆ ಕೆಡಿಸ್ಕೋಬೇಕಾಗುತ್ತೆ, ಅದೆಲ್ಲ ಇರುತ್ತೆ ಆಯಿತಾ. ನಾನೀಗ ನಿಮಗೆ ಹೇಳಿದರೆ ಅನಿಸ್ಬೋದು, ಇವಳೇನು 10,000 ಆದ ತಕ್ಷಣ ದೊಡ್ಡ ಸ್ಟಾರ್ ಥರ ಮಾತಾಡ್ತಾಳೆ, ಕಷ್ಟ ಇದೆ ಹಾಗೆ ಹೀಗೆ ಅಂತಂತೆಲ್ಲ ಹೇಳ್ತಾರೆ ಅಂತ ಅನಿಸ್ಬೋದು. ಬಟ್ ಆ ಥರ ಎಲ್ಲ ಏನು ಅಂದ್ಕೋಬೇಡಿ. ಬಟ್ ಆ್ಯಕ್ಚುಲಿ ಫ್ಯಾಕ್ಟ್ ಇದೇನೆ, ಅಷ್ಟು ಸುಲಭ ಇಲ್ಲ. ಸೊ ಶ್ರಮ ಬೇಕಾಗುತ್ತೆ. ದಿನದಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲೇಬೇಕು ಅಂತ ನಾವು ಅದಕ್ಕೆ ಅದರ ಬಗ್ಗೆ ನಾವು ನೋಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಹೋಗಿ ರಿಸರ್ಚ್ ಮಾಡಿ ಅದರಲ್ಲಿ ಏನೆಲ್ಲ ಅದನ್ನೊಂದು ಬುಕ್ಕಲ್ಲಿ ಬರೆದಿಟ್ಟು ನೀಟಾಗಿ ಎಷ್ಟು ವ್ಯೂಸ್ ಬಂದಿದೆ, ಯಾವ್ಯಾವ ಟೈಮಲ್ಲಿ ಹೆಂಗೆ ಬಂದಿದೆ ಅದೆಲ್ಲ ನೋಡಿಕೊಂಡು ನಾವು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡೋದು, ಒಂದು ವಿಡಿಯೋವನ್ನು ನಾವು ಕಾಂಟೆಂಟನ್ನು ಕ್ರಿಯೇಟ್ ಮಾಡೋದು ಇರುವಂಥದ್ದು. ಸೊ ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ ಕಾಂಟೆಂಟ್ ಕ್ರಿಯೇಷನ್ ಅನ್ನುವಂಥದ್ದು. ಸೊ ನೀವು ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ಆ್ಯಂಡ್ ಸ್ಟಾಪ್ ಮಾಡಬಾರ್ದು ಆಯಿತಾ. ನೀವು ಯಾವುದೋ ಒಂದು ವೀಡಿಯೋ ಹಾಕ್ತಿರ್ತೀನಿ ಅಂತಂದರೆ ಅದನ್ನು ನೀವು ಸ್ಟಾಪ್ ಮಾಡಿಬಿಟ್ರೆ ಅದು ಏನು ಗೊತ್ತಾ, ಹಂಗೆ ಎದ್ಬಿಡುತ್ತೆ. ಅವಾಗೇನೆಲ್ಲ ಜನ ಏನು ಗೊತ್ತಾ, ಬೇರೆ ಕಡೆ ಹೋಗಿಬಿಡ್ತಾರೆ. ನಿಮ್ಮ ಯಾರು ಜನ ಇದ್ದಾರೆ, ನಿಮ್ಮ ಯಾವುದು ಕಮ್ಯುನಿಟಿ ಇದೆ, ಅವರೆಲ್ಲ ಬೇರೆ ಕಡೆ ಹೋಗಿಬಿಡ್ತಾರೆ. ಆ ಥರ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಅಪರೂಪಕ್ಕೆ ವೀಡಿಯೋ ಹಾಕೋದಾದ್ರೂ ಸ್ಟಾಪ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಂದು ಹಂಗೇನು ಆಗ್ತಿರೋದು, ಅದಕ್ಕೆ ಹೇಳಿದೆ ನಾನು ಅಪರೂಪಕ್ಕೆ ವೀಡಿಯೋ ಹಾಕ್ತಾಯಿದ್ದೀನಿ. ನಂಗೆ ಟೈಮ್ ಇಲ್ಲ, ಅಂದರೆ ಅದು ಇದು ಅಂತ ಆಗ್ತಾ ಇರುತ್ತೆ. ಸೊ ಎಲ್ಲಕ್ಕೂ ಟೈಮ್ ಮ್ಯಾನೇಜ್ ಮಾಡೋದು ಅಷ್ಟು ಈಸಿ ಇಲ್ಲ, ತುಂಬ ಚಾಲೆಂಜ್ ಆಗಿರುತ್ತೆ. ಸೊ ಇವತ್ತಿಗೆ 10,000 ಜನ ನನ್ನ ಫ್ಯಾಮಿಲಿಗೆ ಎಂಟ್ರಿ ಆಗಿದ್ದೀರಾ. ಎಲ್ಲರಿಗೂ ವೆಲ್ಕಮ್. ಬೇರೆ ಕಡೆ ಕೂತು ನನ್ನ ವಿಡಿಯೋಗಳನ್ನು ನೋಡ್ತಾ ಇರುವಂಥವರಿಗೆ ಕೋಟಿ ನಮಸ್ಕಾರಗಳು. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ, ಇದೇ ರೀತಿ ಗಟ್ಟಿಯಾಗಿರಲಿ ಅಂತ ನಾನು ಈ ಮೂಲಕ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆ ಮಗಳ ಥರ ನನ್ನ ಯೂಟ್ಯೂಬ್ ಚಾನಲನ್ನು ಮುಂದೆ ತಗೊಂಡು ಹೋಗಿ ಅಂತ ನಾನು ಹೇಳ್ತೀನಿ ಆಯಿತಾ. ಕೆಲವೊಂದು ತುಳುವಲ್ಲಿ ಮಾತಾಡ್ತೀನಿ, ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಸ್ಟೋರಿಗಳನ್ನು ನಾನು ತುಳುವಲ್ಲಿ ಮಾತಾಡ್ತೀನಿ. ಬಿಕಾಸ್ ನಾನು ಬೇಸಿಕಲಿ ಫ್ರಮ್ ತುಳುನಾಡು, ಹಾಗಾಗಿ ಹಾಗಂತ ಕನ್ನಡದಲ್ಲಿ ಮಾತಾಡಬಾರ್ದು ಅಂತಲ್ಲ, ಕನ್ನಡದಲ್ಲೂ ಕೂಡ ಮಾಡ್ತೀನಿ, ತುಳುವಲ್ಲೂ ಕೂಡ ಮಾಡ್ತೀನಿ ಆಯಿತಾ. ಎರಡು ಮಿಕ್ಸ್ ಮಾಡಿ ನಾನು ಮಾತಾಡ್ತೀನಿ. ಹಾಗಾಗಿ ನಿಮ್ಮ ಪ್ರೀತಿ ಇದೇ ರೀತಿಯಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಆಯಿತು, ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಅರ್ಜೆಂಟ್ ಆಯಿತು ಈ ಒಂದು ವಿಡಿಯೋ, ಏನು ಅನ್ಕೋಬೇಡಿ. ಸೊ ನಿಮ್ಮ ಒಂದು ಪ್ರೀಷಿಯಸ್ ಟೈಮಿಗೆ ತುಂಬ ಥ್ಯಾಂಕ್ ಯು. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೆ ವಿಡಿಯೋದಲ್ಲಿ ಸಿಗೋಣ, ಓಕೆನಾ? ಬಾಯ್. ನೀರಾಯ ನೆಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪ್ರಸಾರವಾಗೋ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ.